ಕಾಸರಗೋಡು ಜಿಲ್ಲೆಯ CPM ಮುಖಂಡರಾಗಿರುವಂತಹ KR ಜಯಾನಂದ್ ಅವರು. ಇವಾಗ ಜಯಾನಂದ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಯಾನಂದ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಜಯಾನಂದ್ ಅವರೇ, ಈಗ ಕೇರಳ ಸರ್ಕಾರ, ಕೇರಳ ಹೈಕೋರ್ಟ್ ನಿನ್ನೆ ದಿವಸ ನೀವು ಸಲ್ಲಿಕೆ ಮಾಡಿರುವಂತ ಅರ್ಜಿಯ ಮೇಲೆ ವಿಚಾರಣೆಯನ್ನು ಕೈಗೆತ್ತಿಕೊಂಡು ನೀಡಿರುವಂತ ಆದೇಶ, ಈ ಆದೇಶದ ಬಗ್ಗೆ ನಿಮಗೆ ನಿಮ್ಮ ಪ್ರತಿಕ್ರಿಯೆ ಏನು? ನಾನು ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದಂತ ಮಂಜೇಶ್ವರದಲ್ಲಿ ವಾಸ ಮಾಡುವವ. ನಾವು ಸಾಧಾರಣವಾಗಿ ನಮ್ಮ ಸಂಬಂಧಿಕರು, ನಮ್ಮ ಆರಾಧನಾ ಕೇಂದ್ರಗಳೆಲ್ಲ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕಾಸರಗೋಡು ಭಾಗದಲ್ಲಿ ಇರ್ತದೆ. ನಮಗೊಂದು ಮಂಜೇಶ್ವರ ಅಥವಾ ಕಾಸರಗೋಡು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರವರಿಗೆ ಒಂದು ಕರುಳಬಳ್ಳಿ ಸಂಬಂಧ ಇದೆ. ಇದೆ ಇದೆ ಇದೆ. ಕರುಳಬಳ್ಳಿ ಸಂಬಂಧ ಮಾತ್ರ ಅಲ್ಲ, ನಾವು ಇಲ್ಲಿಂದ ನಮ್ಮ ಹುಡುಗಿಯರು ಮದುವೆಯಾಗಿ ಆಚೆ ಹೋಗ್ತಾರೆ, ಆಚೆಯಿಂದ ಮದುವೆಯಾಗಿ ಈಚೆ ಬರ್ತಾರೆ. ಎಲ್ಲಾ ಕಾರ್ಯದಲ್ಲೂ ನಮಗೆ ಮಂಗಳೂರು ಒಂದು ಹತ್ತಿರದ ಸಂಬಂಧ ಇರುವಂತ ಪ್ರದೇಶ, ಒಂದು ಬಾಂಧವ್ಯ. ಅದು ಈಗಲ್ಲ, ಮೊದಲ ಇದ್ದದ್ದು. ಅದು ಒಂದು ಈಗ ಭಾಷಾವಾರು ಪ್ರಾಂತ್ಯ ವಿಭಜನೆ ಆದ ನಂತರ ಇದ್ದದಲ್ಲ. ಅದಕ್ಕಿಂತಲೂ ಮೊದಲೇ ತುಳುನಾಡು ಅಂತ ಹೇಳಿದ್ರೆ ಏನೋ ನೀಲೇಶ್ವರದಿಂದ ಬರ್ಕೂರ್ ತನಕ ಅಂತ ಏನು ಪ್ರತೀತಿ ಇತ್ತು. ಇಲ್ಲಿಯ ಭೂತಾರಾಧನೆ, ಇಲ್ಲಿಯ ಆರಾಧನೆ ವ್ಯವಸ್ಥೆ ಎಲ್ಲ ಒಂದೇ. ಆದ್ರೆ ಈಗ ಈ ಕೋವಿಡ್ ಹೆಸರಲ್ಲಿ ಕರ್ನಾಟಕ ಸರ್ಕಾರ ಹಲವು ಸಲ ನಮ್ಮ ಗಡಿಯನ್ನು ಬಂದ್ ಮಾಡಿದೆ. 24 ಗಡಿಗಳಿದೆ. ಮಡಿಕೇರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿ ಕಾಸರಗೋಡು ಜಿಲ್ಲೆಗೆ. ಈಗ ನಮ್ಮ ಇಲ್ಲಿಂದ ವಿದ್ಯಾಭ್ಯಾಸಕ್ಕೆ, ಮಂಗಳೂರಿಗೆ ವ್ಯಾಪಾರಕ್ಕೆ, ಕೆಲಸಕ್ಕೆ ಎಲ್ಲ ಆಚೆ ಈಚೆ ಹೋಗ್ತಾ ಇರುವವರು ಇದ್ದಾರೆ. ಈ ಬಂದ್ ಮಾಡಿದ್ರ ಕಾರಣ ನಮಗಿಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಕರ್ನಾಟಕದವರಿಗೆ ಸಮಸ್ಯೆ ಉಂಟು. ಯಾಕೆಂದ್ರೆ ಈಗ ಮಂಗಳೂರು ನಗರದಲ್ಲಿರುವಂತ ಹೋಟೆಲ್, ಆಟೋ ರಿಕ್ಷಾ, ಆಸ್ಪತ್ರೆಗಳು, ಇದಕ್ಕೆಲ್ಲ ಬರುವುದು ನಮ್ಮ ಇಲ್ಲಿಂದ. ನಿಮಗೆಲ್ಲರಿಗೂ ಗೊತ್ತಿರಬಹುದು. ಖಂಡಿತ ಖಂಡಿತ. ಅದು ಸಹ ಒಂದು ಸಮಸ್ಯೆನೆ ನಮಗೆ. ಇದು ಕರ್ನಾಟಕ ಸರ್ಕಾರ ಈಗ ಒಂದು ಬಂದ್ ಮಾಡಿದ ಯಾವುದೇ ನ್ಯಾಯೀಕರಣ ಇಲ್ಲ. ಕೇಂದ್ರ ಸರ್ಕಾರದ ಕೋವಿಡ್ ಪ್ರೋಟೋಕಾಲ್ಗೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ನ ಜಡ್ಜಿಮೆಂಟ್ ಇದೆ, ಕರ್ನಾಟಕ ಹೈಕೋರ್ಟ್ ನ ಜಡ್ಜಿಮೆಂಟ್ ಇದೆ. ಇದೆಲ್ಲ ಇದ್ರು ಸಹ ಇದು ಈಗೊಂದು ಏನೋ ಗೊತ್ತಿಲ್ಲ, ಒಂದು ಕೇರಳದವರನ್ನು ಒಂದು ಅಪಮಾನಿಸುವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಕ್ರಮ ಕೈಗೊಂಡಿದೆ. ಸಾಧಾರಣವಾಗಿ ಗಲ್ಫಿಗೆ ಹೋಗುವವರಿಗೆ 2 ಡೋಸ್ ವ್ಯಾಕ್ಸಿನ್ ತೆಗೆದ್ರೆ ಸಾಕು. ಆದ್ರೆ ಕೇರಳದಿಂದ ಕರ್ನಾಟಕಕ್ಕೆ ಬರುವವರಿಗೆ 2 ಡೋಸ್ ವ್ಯಾಕ್ಸಿನ್ ತೆಗೆದ್ರೂ ಸಾಕಾಗುದಿಲ್ಲ. ಅದರಲ್ಲಿ ನಮ್ಮ ಇಂಡಿಯಾದ ಪ್ರಧಾನಮಂತ್ರಿ ಆದಂತಹ ಮೋದಿಜಿ ಅವರ ಫೋಟೋ ಸಹ ಇದೆ. ಅದನ್ನು ತೋರಿಸಿದರೆ ಸಾಕಾಗುದಿಲ್ಲ. ಇದು 72 ಗಂಟೆಯ RT-PCR ಟೆಸ್ಟ್ ಬೇಕು ಅಂತ ನಿರ್ಬಂಧ. ಇದು ಸರಿಯಾದ ರೀತಿಯಲ್ಲ. ಯಾಕಂದ್ರೆ ಒಂದು ನಮ್ಮ ಭಾರತದ ಗಣರಾಜ್ಯದ ಒಳಗಿರುವಂತ ಒಂದು ರಾಜ್ಯದ ಜನರನ್ನ ಸಂಚಾರ ಸ್ವಾತಂತ್ರ್ಯ ನಿಷೇಧ ಮಾಡುವಂತ ಈ ಕರ್ನಾಟಕ ಸರ್ಕಾರದ ನೀತಿಗೆ ಎದುರಾಗಿ ನಾನು ಕೋರ್ಟಿಗೆ ಹೊತ್ತು. ಕೋರ್ಟ್ ಸ್ವಾಭಾವಿಕವಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಎಂಬಂತ ನೆಲೆಯಲ್ಲಿ ಇದನ್ನು ಪರಿಶೋಧನೆ ಮಾಡಿ ಚೀಫ್ ಜಸ್ಟಿಸ್ ನ ಬೆಂಚಿ ಇದನ್ನು ಈಗ ತನಿಖೆಗೆ ಎತ್ತಿಕೊಂಡಿದೆ. 17ನೇ ತಾರೀಕಿಗೆ ಇವರಿಗೆಲ್ಲ ಹಾಜರಾಗುವುದಕ್ಕೆ ಬೇಕಾಗಿ ನೋಟಿಸ್ ಕೊಟ್ಟಿದೆ. ಖಂಡಿತವಾಗಿಯೂ ಇದೊಂದು ಜನಕೀಯ ಪ್ರಶ್ನೆ. ಹೇಗಾದ್ರೆ ಇದು ಗಡಿಯ ಪ್ರಶ್ನೆ ಅಲ್ಲ, ಇದು ಒಂದು ಪೊಲಿಟಿಕ್ಸ್. ಇದರಲ್ಲಿ ಅದು ರಾಜಕೀಯ ಇದೆ. ಆ ರಾಜಕೀಯ ಸರಿಯಲ್ಲ. ಯಾಕಂದ್ರೆ ನಮ್ಮ ಸಹೋದರತೆಯಿಂದ ಇರುವಂತ ನಮ್ಮನ್ನ ಈ ಗಡಿಯ ಹೆಸರಲ್ಲಿ ವಿಭಜನೆ ಮಾಡುತ್ತಿರುವುದು ಸರಿಯಲ್ಲ. ನಮಗೊಂದು ನೊಂದ ಅನುಭವ ಇದೆಯಲ್ಲ. 1947ರಲ್ಲಿ ಇಂಡಿಯಾ ಸ್ವಾತಂತ್ರ್ಯ ಆದಾಗ, ಪಾಕಿಸ್ತಾನ ಇಂಡಿಯಾ ವಿಭಜನೆ ಆದಾಗ ಪಂಜಾಬಿನ ಜನತೆ ಅನುಭವಿಸಿದ ಕಷ್ಟ ಒಂದು ಎಲ್ಲರೂ ಅನುಭವಿಸಿದಾಗಿದೆ. ಅದೇ ರೀತಿ ನಮ್ಮನ್ನು ಕರ್ನಾಟಕದ ಸರ್ಕಾರ ಸ್ವಂತ ತಾತ್ಪರ್ಯಕ್ಕೆ ಬೇಕಾಗಿ ನಮ್ಮನ್ನು ಈಗ ನೋಡ್ತಾ ಇದೆ. ಒಂದು ಮತ್ತೊಂದು, ನೀವು ಆಗ ಫಸ್ಟ್ ಹೇಳಿದಾಗೆ ಕೇರಳದಲ್ಲಿ ಈ ಕೋವಿಡ್ ಟೆಸ್ಟ್ ಇದೆಲ್ಲ ಅದು 2 ಲಕ್ಷದಿಂದ 3 ಲಕ್ಷದವರೆಗೆ ಪ್ರತಿದಿನ ಮಾಡ್ತಾ ಇದೆ. ಯಾಕೆಂದ್ರೆ 3ನೇ ಅಲೆಯನ್ನು ತಡೆಯುವುದಕ್ಕೆ ಬೇಕಾಗಿ ಎಲ್ಲರನ್ನು ಟೆಸ್ಟ್ ಮಾಡ್ತಾ ಇದೆ, ನಿರ್ಬಂಧವಾಗಿ ಟೆಸ್ಟ್ ಮಾಡ್ತಾ ಇದೆ. ಪ್ರತಿ ವಾರ್ಡ್ನಲ್ಲಿ ಮಿನಿಮಮ್ 50 ಮಂದಿಯನ್ನು ಟೆಸ್ಟ್ ಮಾಡ್ತಾ ಇದೆ. ಅಂತ ಒಂದು ನಿರ್ಬಂಧ ಟೆಸ್ಟ್ ಮಾಡ್ತಿರುವುದು ಯಾಕೆಂದ್ರೆ ಇಲ್ಲಿ 3ನೇ ಅಲೆಯ ಒಂದು ದೊಡ್ಡ ಅಂತಕಕಾರಿ ಆಗಿ ಬರ್ಲಿಕ್ಕೆ ಬಾರದು ಎಂಬುದಾಗಿ ಮಾತ್ರ. ಆ ಟೆಸ್ಟ್ ಮಾಡೋದು ಸ್ವಾಭಾವಿಕವಾಗಿ TPR ಜಾಸ್ತಿ ಆಗ್ಬಹುದು. ಕರ್ನಾಟಕದಲ್ಲಿ ಕರ್ನಾಟಕ ದೂರದೇನಲ್ಲ, ಕರ್ನಾಟಕದಲ್ಲಿ 50,000 ಒಳಗೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಆ ವ್ಯತ್ಯಾಸವೇ ಇಲ್ಲಿಗೆ ಇದಕ್ಕೆ ಕಾರಣ. ಈಗ
ಜಯಾನಂದ್ ಅವರೇ, ಎಸ್ ಈಗ ನೀವು ಹೇಳಿದ ವಿಚಾರ ಎಸ್ ಎಲ್ಲವೂ ನಾನು ಆಲಿಸಿಕೊಂಡೆ. ಈಗ ಆರಂಭದಲ್ಲಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 20-25 ದಿವಸಗಳ ಮೊದಲ ಸನ್ನಿವೇಶ ಅಥವಾ ಆ ಸಂದರ್ಭದಲ್ಲಿ ಕೇರಳದಲ್ಲಿ ಪ್ರಕರಣಗಳು ಕೂಡ ಜಾಸ್ತಿ ಇತ್ತು. ಇವಾಗ ಪ್ರಕರಣಗಳು ಕಡಿಮೆ ಆಯ್ತಾ ಅಥವಾ ಒಟ್ಟಾರೆಯಾಗಿ ಕೇರಳದ ಕೋವಿಡ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಈಗ ನಮಗೆ ಇದು ಜಯಾನಂದ್ ಅವರೇ ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ನಾವು ಕೇರಳದ ಹೊರತುಪಡಿಸಿದ ಮಾಧ್ಯಮಗಳಲ್ಲಿ ಅಂದರೆ ಕರ್ನಾಟಕದ ಮಾಧ್ಯಮಗಳಲ್ಲಿ ಅಥವಾ ಇತರ ಮಾಧ್ಯಮಗಳಲ್ಲೆಲ್ಲ ಕೇರಳದಲ್ಲಿ ವಿಪರೀತ ಪ್ರಕರಣಗಳು, ಲಕ್ಷಗಟ್ಟಲೆ ಪ್ರಕರಣ, ಅದು ದಿನಕ್ಕೆ 20-30 ಸಾವಿರ ಪ್ರಕರಣಗಳು ದಾಖಲಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಸಾವಿನ ಪ್ರಕರಣಗಳು ಕೂಡ ದಾಖಲಾಗುತ್ತೆ. ಸೊ ಇಡೀ ಕೇರಳ ಏನು ಆತಂಕಕ್ಕೆ ಒಳಗಾಗುವಂಥ ಸ್ಥಿತಿಯಲ್ಲಿ ಇದೆ ಅನ್ನುವಂಥ ಒಂದು ಚಿತ್ರಣಗಳಿದ್ದಾವೆ. ನೀವು ಏನು ಹೇಳ್ತೀರಿ, ಏನು ಈ ವಿಚಾರವಾಗಿ? ಸರ್ ನೀವು ನೋಡ್ಬೇಕಾದ್ದು, ಕೇರಳದ ಜನಸಂಖ್ಯೆ ಎಂಬುದು 3.25 ಲ್ಯಾಕ್ಸ್ ಕೋಟಿ. ಹೌದು, 3.25 ಕೋಟಿ ಜನಸಂಖ್ಯೆ ಕೇರಳದಲ್ಲಿದೆ. ಹೌದು. ಇಲ್ಲಿ ಒಂದು ದಿವಸ ಸಾಧಾರಣವಾಗಿ 3 ಲಕ್ಷ ಜನರನ್ನು ಟೆಸ್ಟ್ ಮಾಡ್ತಾ ಇದೆ. ಕರ್ನಾಟಕದ ಜನಸಂಖ್ಯೆ 6 ಕೋಟಿಯಿಂದ ಅಧಿಕ. ಹೌದು. ಅದರಲ್ಲಿ ಟೆಸ್ಟ್ ಮಾಡ್ತಾರೆ ಅಂದ್ರೆ 50,000 ಒಳಗೆ. ಹೌದು. ಒಂದು ನಂಬರ್ 1. ಮತ್ತೊಂದು, ಈ 3.25 ಕೋಟಿ ಜನಸಂಖ್ಯೆಯಲ್ಲಿ 60 ಲಕ್ಷ ಜನರು ವಿದೇಶದಲ್ಲೂ ಬೇರೆ ಸ್ಟೇಟ್ ನಲ್ಲಿ ವಾಸ ಮಾಡುವವರು. ಒಂದು. ಎರಡನೇ ಅಂದ್ರೆ ನಮ್ಮ TPR ಈ 3 ಲಕ್ಷ ಟೆಸ್ಟ್ ಮಾಡುವಾಗ 11.4ರಿಂದ 14ವರೆ ಬರ್ತದೆ ಪ್ರತಿ ದಿವಸ. ಯಾಕಂದ್ರೆ ನೀವು ಹೇಳಿದ ಹಾಗೆ 20,000, 18,000, 16, 17 ಇದೆಲ್ಲ ಬರ್ತದೆ. ಅದಲ್ಲದೆ ಈ ಟೆಸ್ಟ್ ಮಾಡದಿದ್ರೆ ಉಂಟಾಗುವಂತ ಅಪಾಯ ಏನಂದ್ರೆ ನಾವು ಬೆಂಗಳೂರಲ್ಲಿ ನೋಡಿದ್ದೇವೆ, ಖಂಡಿತ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನೋಡಿದ್ದೇವೆ. ಅಂತ ಒಂದು ಅಪಾಯ ಬರಲಿಕ್ಕೆ ಬಾರದೆಂಬುದಾಗಿ ಸರ್ಕಾರ ನಿರ್ಬಂಧವಾಗಿ ಟೆಸ್ಟ್ ಮಾಡಿಸ್ತಾ ಇದೆ. ಅದು ಹೊರತು ಈ ರೋಗಿಗಳ ಬೇರೆ ಇದೆ ನೋಯಿದಾಗ ಸಂಖ್ಯೆ ಜಾಸ್ತಿ ಅಂತ ಹೇಳುವಾಗೆಲ್ಲ ಅಷ್ಟೇ. ಇದು ತಪ್ಪಾಗಿ ಚಿತ್ರಣ ಮಾಡ್ತಿದ್ದಾರೆ. ನೀವು ಇದು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯ ಪತ್ರಿಕೆಯಲ್ಲೇ ಬರ್ತಾ ಇದೆ. ಯಾಕಂದ್ರೆ ಕೇರಳದಲ್ಲಿ ಅತ್ಯಧಿಕ ಟೆಸ್ಟ್ ಮಾಡ್ತಿರುವಂತ ಒಂದು ರಾಜ್ಯ ಕೇರಳ, ಅದು ಕಳೆದ್ರೆ ಡೆಲ್ಲಿ. ಈಗ ಕೇಂದ್ರಕ್ಕೆ ಹೌದು, ನಿಜ. ಈಗ ಜಯಾನಂದ್ ಅವರೇ, ಕೇಂದ್ರದ ಆರೋಗ್ಯ ಸಚಿವಾಲಯ ಕೂಡ ಹೇಳುವಂಥದ್ದು ವ್ಯಾಪಕವಾದ ಸಮೀಕ್ಷೆಗಳು ನಡೆಯಬೇಕು. ನಾವು 3ನೇ ಅಲೆಯನ್ನು ಸಮರ್ಥವಾಗಿ ಎದುರಿಸಬೇಕಿದ್ದರೆ ಈ ಕ್ಷಣದಲ್ಲಿ, ಈ ಹೊತ್ತಲ್ಲಿ ವ್ಯಾಪಕವಾದ ಸಮೀಕ್ಷೆಗಳು ನಡೆಯಬೇಕು ಅಂತ. ಈಗ ನೀವು ಅವಾಗ ಮಾತಾಡೋಗೊಂದು ವಿಷಯ ಬಂತು, ಏನೋ ಒಂದು ರಾಜಕೀಯ ಹುನ್ನಾರ ಇದೆ ಅಂತ. ಈಗ ಜಯಾನಂದ್ ಅವರೇ, ಈಗ ಕರ್ನಾಟಕದಲ್ಲಿ BJP ಸರ್ಕಾರ ಇದೆ, ಈಗ ಕೇರಳದಲ್ಲಿ ಎಡರಂಗ ಇದೆ. ಕಮ್ಯುನಿಸ್ಟ್ ಪಾರ್ಟಿ ನೇತೃತ್ವದ, CPM ನೇತೃತ್ವದ, CPI ನೇತೃತ್ವದ ಎಡರಂಗ ಸರ್ಕಾರ ಇದೆ. ಈಗ ಗೇಟ್ ಬಂದಾದ ನಂತರ ಈಗ ಇಲ್ಲಿ ಸಾವಿರಾರು ಜನ ಮಂಜೇಶ್ವರ, ಉಪ್ಪಳ, ಕಾಸರಗೋಡು, ಕುಂಬಳೆ, ಬದಿಯಡ್ಕದಿಂದ ಪ್ರತಿನಿತ್ಯ ಇಲ್ಲಿಯ ಆರೋಗ್ಯ ಸೇವೆಗಾಗಿ, ಆಸ್ಪತ್ರೆಗಳಿಗಾಗಿ, ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಇಲ್ಲಿ ವ್ಯಾಪಾರ ವಹಿವಾಟು ಜೊತೆಗೆ ನೀವು ಆಗಲೇ ಹೇಳಿದಾಗೆ ಕೌಟುಂಬಿಕ ಸಂಬಂಧ, ಕೌಟುಂಬಿಕ ಕಾರ್ಯಕ್ರಮಗಳಿಗೆ ಸಲುವಾಗಿ ಪ್ರತಿನಿತ್ಯ ಓಡಾಡುವವರು. ನಮ್ಮದು ರಾಜ್ಯ ಮಾತ್ರ ಬೇರೆ ಇರಬಹುದೇ ವಿನಃ ನಮ್ಮ ಒಂದು ಪ್ರಾದೇಶಿಕ ಬಾಂಧವ್ಯದಲ್ಲಿ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಎಲ್ಲರಿಗೂ ಪ್ರತಿನಿತ್ಯ ಎಸ್. ಈಗ ಸ್ಥಳೀಯ ನಾನು ಕೇಳುವಂಥದ್ದು, ಕಾಸರಗೋಡಿನ BJP ಮುಖಂಡರುಗಳು, ಮಂಜೇಶ್ವರದ BJP ಮುಖಂಡರುಗಳು ಕರ್ನಾಟಕದ ನಡೆಯನ್ನು ಯಾವ ರೀತಿ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ನಿಮ್ಮ ಊರಿನಲ್ಲಿ, ನಿಮ್ಮ BJP ಕಾರ್ಯಕರ್ತರು, ನಿಮ್ಮ BJP ನಾಯಕರುಗಳು ಅಂತ? ಈಗ ಈ ಮೊನ್ನೆ 1ನೇ ತಾರೀಕಿನಿಂದ ಗಡಿ ಬಂದ್ ಮಾಡಿದ ನಂತರ ಇಲ್ಲೇ BJP ನೇತಾರರ ಪ್ರತಿಕರಣ ಬರಲಿಲ್ಲ. ಓಕೆ. ಯಾರದು ಪ್ರತಿಕರಣ ಬರಲಿಲ್ಲ. ಸಾಧಾರಣ ಅವರು ಯಾವ ವಿಷಯದಲ್ಲೂ ಆಗಲೇ ಪ್ರತಿಕರಣ ಮಾಡುತ್ತಿದ್ದ, ಅವರು ಬರಲಿಲ್ಲ. ಅದು ಏನಂತ ಗೊತ್ತಿಲ್ಲ, ಮಾಡಲಿಲ್ಲ ಅವರು. ಈಗ ಸ್ಥಳೀಯ BJP ಕಾರ್ಯಕರ್ತರು, BJP ವೋಟರ್ಸ್ ಅಂತ ಒಂದಷ್ಟು ಜನ ಇರ್ತಾರಲ್ಲ, ಅವರಿಗೆ ಕಷ್ಟ ಆಗ್ಲಿಲ್ವಾ? ಎಲ್ಲರಿಗೂ ಕಷ್ಟ ಆಗಿದೆ ಸರ್. ಇದೊಂದು ಸಾಂಕ್ರಾಮಿಕ ರೋಗ ಅಲ್ಲ. ಹೌದು. ಈಗ ಅವರೇನ್ ಹೇಳ್ತಾರೆ, ಅದನ್ನು ತಡೆಗಟ್ಟುವ ಹೆಸರಲ್ಲಿ ನಮ್ಮನ್ನ ಆಚೆ ಹೋಗ್ಬಾರ್ದು, ಈಚೆ ಬರಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಕಷ್ಟ ಬರುವವರು ಎಷ್ಟೋ ಮಂದಿ ಇದ್ದಾರೆ. ಅವರೇನ್ ಹೇಳ್ತಾರೆ, ಈಗ ಕಾರ್ಯಕರ್ತರು, BJP ಪಕ್ಷದ ನಿಮ್ಮ ಊರಿನ ಕಾರ್ಯಕರ್ತರು ಕರ್ನಾಟಕದ ಬಗ್ಗೆ, ಕರ್ನಾಟಕದ BJP ಸರ್ಕಾರದ ಬಗ್ಗೆ ಏನ್ ಹೇಳ್ತಾರೆ? ಎಲ್ಲರಿಗೂ ಅಭಿಪ್ರಾಯ ವ್ಯತ್ಯಾಸ ಇದೆ ಸರ್. ನೀವು ಯಾರನ್ನಾದ್ರೂ BJP ಕಾರ್ಯಕರ್ತರ ಹತ್ರ ಕೇಳಿ,
ಎಲ್ಲರಿಗೂ ಅಭಿಪ್ರಾಯ ವ್ಯತ್ಯಾಸ ಇದೆ, ಇದು ಸರಿಯಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸರ್ ಇಂಡಿಯಾದಲ್ಲಿ ಯಾವುದೇ ಪ್ರದೇಶದಲ್ಲಿ ನಿರ್ಬಂಧ ಇಲ್ಲಲ್ಲ. ಹೌದು. ಈಗ ವಿದೇಶಕ್ಕೆ ಹೋಗಿ ನಮಗೆ ಇಷ್ಟೇ ಇರುವುದು ಸರ್ ಪರ್ಸೆಂಟ್ 2 ಡೋಸ್ ತೆಗೆದ ಆ ಮಂದಿಯನ್ನು ವಿದೇಶಕ್ಕೆ ಹೋಗ್ಲಿಕ್ಕೆ ಬಿಡ್ತಾರೆ. ಈಗ ಅಮೆರಿಕ ಮುನ್ನೆ ಹೇಳಿದೆ 2 ಡೋಸ್ ತೆಗೆದವರನ್ನು ಅಮೆರಿಕಕ್ಕೆ ಬರ್ಬೋದು ಅಂತ ಹೇಳಿ. ಖಂಡಿತ. ಹಾಗಾದ್ರೆ ನಾವು ಭಾರತದ ಒಳಗಿರುವಂತ ನಮ್ಮನ್ನು ಕರ್ನಾಟಕಕ್ಕೆ ಬರ್ಲಿಕ್ಕೆ ಬಾರದು ಎಂಬುದಾಗಿ ಹೇಳುದು ಒಂದು ಮಲತಾಯಿ ಧೋರಣೆ ಅಲ್ವಾ ಸರ್ ಅದು? ಒಂದು. ಎರಡನೇದೇನೆಂದ್ರೆ ನಾವು ಕನ್ನಡಿಗರೇ, ನಾವು ಕೇರಳದಲ್ಲಿ ಇದ್ದೇವೆ ಅಂತ ಅಲ್ಲದೆ ನಾವು ಮಾತಾಡುವ ಭಾಷೆ, ನಾವು ಶಾಲೆಯಲ್ಲಿ ಕಲಿಯುವ ಭಾಷೆ, ನಮ್ಮ ಮನೆಯಲ್ಲಿ ಮಾತಾಡುವ ಭಾಷೆ ತುಳು, ಕನ್ನಡ ಎಲ್ಲ ಆಗಿದೆ. ನೀವು ಕನ್ನಡದ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಸಂಶೋಧನಾ ಕೇಂದ್ರ ಗಿಳಿವಿಂಡು ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳು ಕೂಡ ಆಗಿದ್ದೀರಿ. ಹೌದೌದು ಅಲ್ವಾ? ಕನ್ನಡದ ಭಾರಿ ದೊಡ್ಡ ಕಟ್ಟಾಳು, ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಊರಿನಿಂದ ಮಾತನಾಡ್ತಾ ಇದ್ದೀರಿ ನೀವು. ಮಂಜೇಶ್ವರದ ಗೋವಿಂದ ಪೈ ಅಂದ್ರೆ ಸರ್ ನಾನು ಕಂಡ ಇದರಲ್ಲಿ ಲೋಕದಲ್ಲಿ ಅತಿ ಶ್ರೇಷ್ಠರಾದಂತ ಕವಿಗಳೊಬ್ಬರು. ಯಾಕಂದ್ರೆ ಅವರ ಭಾತೃತ್ವ ಆ ಬೆರವಣಿಗೆ ಆಗಿತ್ತು. ಅದು ಮಾತ್ರ ಅಲ್ಲ ಸರ್, ನಮಗೆ ಇಲ್ಲಿ ಈ ಕನ್ನಡ ನಾಡಿನಲ್ಲಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯವಾಗದ ಒಂದು ಕಾರ್ಯ, ಈ ಗೋವಿಂದ ಪೈ ಅವರ ಅಜ್ಜ ಸಾವುಕಾರ್ ನಾರಾಯಣ್ ಪೈ 1837ರಲ್ಲಿ ಮಂಗಳೂರಲ್ಲಿ ಸಾರ್ವಜನಿಕವಾಗಿ ಸಾಪಂಕ್ತಿ ಭೋಜನ ಮಾಡಿಸಿದವರು. ಯಾಕಂದ್ರೆ ಅವತ್ತು ಅಷ್ಟು ಅಸ್ಪೃಶ್ಯತೆ ಇದ್ದಂತ ಕಾಲ. ಖಂಡಿತ. ಒಂದು ಉನ್ನತ ಜಾತಿಯಲ್ಲಿ ಪಟ್ಟಂತ ಒಬ್ಬ ವ್ಯಕ್ತಿ ನಮ್ಮ ಊರಿನಲ್ಲಿರುವಂತ ಎಲ್ಲರನ್ನು ಸಮಾನವಾಗಿ ನೋಡಿ ಅವರಿಗೆ ಊಟ ಹಾಕಿ ಒಂದೇ ಪಂಕ್ತಿಯಲ್ಲಿ ಕೂತುಗೊಳಿಸಿ ಊಟ ಹಾಕಿದಂತ ವಿಪ್ಲವಕಾರಿ, ಕ್ರಾಂತಿಕಾರಿ ಅವರು. ಅದು ದೊಡ್ಡ ಒಂದು ವಿಷಯ ಅಲ್ಲ ಸರ್? ಹೌದು, ಖಂಡಿತ 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 ಖಂಡಿತ. ಮಂಜೇಶ್ವರ ಗೋವಿಂದ ಪೈ ಅವರ ಅಜ್ಜ ಸಾವುಕಾರ್ ನಾರಾಯಣ್ ಪೈ. ಸಾವುಕಾರ್ ನಾರಾಯಣ್ ಪೈ ಅವರು ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ದೊಡ್ಡ ಹೆಮ್ಮೆ ವಿಷಯ. ಯಾಕಂದ್ರೆ ಆಧುನಿಕ ಭಾರತದ ಒಂದು ಅಸ್ಪೃಶ್ಯತೆಗೆ ಎದುರಾದಂತ ಆಧುನಿಕ ಭಾರತ ರೂಪುಗೊಳ್ಳುತ್ತಿದ್ದ ಸಂದರ್ಭದಲ್ಲಿ ಅದು ಭಾರಿ ದೊಡ್ಡ ಒಂದು ಕ್ರಾಂತಿಕಾರಿ ನಡೆ. ಅದು ಭಯಂಕರ ಕ್ರಾಂತಿಕಾರಿ, ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯವೇ. ಹೌದು ಹೌದು ಹೌದು. ಇನ್ನೊಂದು ನೀವು ಹೇಳಿದಾಗೆ ಮಂಜೇಶ್ವರ ಗೋವಿಂದ ಪೈ ಅವರು ಶ್ರೇಷ್ಠ ಕವಿಗಳು, ಕನ್ನಡದ ಮೊದಲ ರಾಷ್ಟ್ರ ಕವಿಗಳು. ಅವರು ಓಡಾಡಿದಂಥ, ಅವರು ನಡೆದಾಡಿದಂಥ, ಅವರು ಸಾಹಿತ್ಯವನ್ನು ಕಟ್ಟಿದಂಥ ಊರು. ಇವತ್ತು ನಾವು ಬಾಗಿಲು ಹಾಕಿ ಗೇಟು ಹಾಕಿ ಬಂದ್ ಮಾಡಿ ನೀವೆಲ್ಲ ಭಾರಿ ಅಭಿಮಾನದಿಂದ ನೀವು ಕನ್ನಡಿಗರು ಅಂತ ಹೇಳಿಕೊಳ್ತೀರಿ. ನಮಗೆ ಅದಕ್ಕೆ ಸಂಶಯ ಇಲ್ಲಲ್ಲ ಸರ್. ಯಾಕಂದ್ರೆ ನಾವು ಶಾಲೆಯಲ್ಲಿ ಕಲಿತದ್ದು ಕನ್ನಡ, ನಾವು ಮಾತಾಡೋದು ಸ್ವಲ್ಪ ಮಲಯಾಳ ಬರ್ಬಹುದು ಅಷ್ಟೇ ಅದರಲ್ಲಿ. ಆದ್ರೂ ಸಹ ನಾವು ಈಗ ಪತ್ರಿಕೆ ಓದು ಕನ್ನಡ, ಬರೆಯುವುದು ಕನ್ನಡ, ಮಾತಾಡೋದು ಕನ್ನಡ. ಕನ್ನಡ ಪತ್ರಿಕೆಯನ್ನು ಓದುವವರು ನೀವು? ಕನ್ನಡ ಪತ್ರಿಕೆ. ಈಗ ನಮ್ಮ ಮೊನ್ನೆ ಹೊಸ ಸರ್ಕಾರದ ಹೊಸ ಸಚಿವ ಸಂಪುಟ ಆದಾಗ ಸಂಸ್ಕೃತಿ ಸಚಿವರು ಹೇಳ್ತಾ ಇದ್ರು, ಕನ್ನಡಿಗರೆಲ್ಲರೂ ದಿನಕ್ಕೊಂದು ಕನ್ನಡ ಪತ್ರಿಕೆ ಓದಬೇಕು ಅಂತ. ಹೌದು, ನೀವು ಅದನ್ನು ಆಲ್ರೆಡಿ ಕನ್ನಡಿಗರು ಪತ್ರಿಕೆ ಓದಿದರೆ ಕನ್ನಡ ಪತ್ರಿಕೆ ಉಳಿಬಹುದು. ಖಂಡಿತ ಖಂಡಿತ. ಅಲ್ಲದಿದ್ರೆ ಖಂಡಿತವಾಗಿ ಪತ್ರಿಕೆ ನಡೆಸಲಿಕ್ಕೆ ಸಾಧ್ಯ. ನಾನು ತುಳುನಾಡು ಟೈಮ್ಸ್ ಅಂತ ಒಂದು ಪತ್ರಿಕೆಯಲ್ಲಿ ಮ್ಯಾನೇಜರ್ ಆಗಿ, ನಮ್ಮ ಒಂದು ಪತ್ರಿಕೆ ಇತ್ತು, ಸಂಜೆ ಪತ್ರಿಕೆ. ಒಂದು ವರ್ಷ ಸಮಯ ನಾನು ಕೆಲಸ ಮಾಡಿದವ. ನಂತರ ನಮಗೆ ಬಂದ್ ಮಾಡ್ಲಿಕ್ಕೆ ಬಂದ. ಯಾಕಂದ್ರೆ ಪತ್ರಿಕೆ ನಡೆಸುವ ಅಷ್ಟು ಈಸಿಯಾದ ಕೆಲಸ ಏನಲ್ಲ. ಓದುಗರು ಬೇಕು, ದೊಡ್ಡ ಸಂಖ್ಯೆಯಲ್ಲಿ ಓದುಗರು ಬೇಕು, ಓದುಗರು ಬೇಕು, ಬೆಂಬಲಿಗರು ಬೇಕು. ಕೇರಳಿಗರಿಗೆ ಆದ್ರೆ ಏನು ಸರ್, ಕೂಲಿ ಕೆಲಸಕ್ಕೆ ಹೋಗುವಾಗ ಒಂದು ಪತ್ರಿಕೆ ಬೆಳಿಗ್ಗೆ ತಕೊಂಡು ಕೈಯಲ್ಲಿ ಹೋಗ್ತಾನಲ್ಲ, ಅದು ನಿರ್ಬಂಧ. ಅವ್ರ ಪತ್ರಿಕೆ ಇಲ್ಲದ ಅವನಿಗೆ ಜೀವನ ಇಲ್ಲ. 1-2 ಪತ್ರಿಕೆ ಬರೋದು ಮನೆ ಇಲ್ಲ ಕೇರಳದಲ್ಲಿ. ಎಷ್ಟು ಗತಿ ಇಲ್ಲದ್ರೂ 1-2 ಪತ್ರಿಕೆ ಕೊಂಡೋಗ್ತಾನೆ. ಆದ್ರೆ ನಾವು ಕನ್ನಡಿಗರು 6 ಕೋಟಿ ಜನ ಇದ್ದೇವೆ. ಎಷ್ಟು ಕೋಟಿ ಪತ್ರಿಕೆ ಸೇಲ್ ಆಗ್ತದೆ? ಎಲ್ಲ ಪತ್ರಿಕೆ ಸೇರಿದ್ರು 1 ಕೋಟಿ ಆಗುದಿಲ್ಲ ಅದರ ಒಳಗೆ. ಹೌದು, 50 ಲಕ್ಷ ಆಗಲ್ಲ. ಯಾಕಂದ್ರೆ ನಾನು ಸಾಧಾರಣ ಹೇಳುದುಂಟು, ಈ ಓದುವ ಚಟ ಉಂಟಲ್ಲ ಸರ್, ಅದು ಬೆಳೆಸದಿದ್ರೆ ಕಷ್ಟ. ಯಾಕಂದ್ರೆ ಎಲ್ಲದಕ್ಕೆ ಒಂದು ಚಟ ಇದೆಯಲ್ಲ. ಮದ್ಯ ಕುಡಿಯುವುದು ಒಂದು ಚಟ, ಬೀಡಿ ಎಳೆಯುವುದು ಒಂದು ಚಟ, ಸಿಗರೇಟ್ ಎಳೆಯುವುದು ಒಂದು ಚಟ. ಅದರಾಗೆ ಈ ಪತ್ರಿಕೆ ಓದುವಂತ ಒಂದು ಚಟವನ್ನು ಬೆಳೆಸಿದರೆ ಮಾತ್ರವೇ ಪತ್ರಿಕೆ ಉಳಿಬಹುದು. ಕನ್ನಡಿಗರು, ನೀವು ಗಡಿನಾಡ ಕನ್ನಡಿಗರು, ಮಂಜೇಶ್ವರ ಗೋವಿಂದ ಪೈ ಅವರ ಒಂದು ಪ್ರೇರಣೆ ಇದೆ ನಿಮಗೆ. ಇವಾಗ ಅವರು ನಡೆದಾಡಿದ ಮಣ್ಣು ಮಂಜೇಶ್ವರ. ಖಂಡಿತ 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 ಖಂಡಿತ. ಕರ್ನಾಟಕ ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಬೇಕು, ಗಮನಿಸಬೇಕು.
ಅಷ್ಟೇ. ನಾವು ಕರ್ನಾಟಕ ಸರ್ಕಾರದಿಂದ ನಮಗೆ ಒಂದು ರಿಕ್ವೆಸ್ಟ್ ಇರೋದು ಇಷ್ಟೇ ಸರ್, ಹ್ಮ್ ನಾವು ಕಾಸರಗೋಡ್ಲಿದ್ರು ನಮ್ಮ ಜೀವ ಎಲ್ಲರೂ ಕರ್ನಾಟಕದ ಭಾಗದಲ್ಲಿ. ಹ್ಮ್ 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 ಆದ್ದರಿಂದ ನಮ್ಮನ್ನು ಈ ಗಡಿಯ ಹೆಸರಲ್ಲಿ, ಕೋವಿಡಿನ ಹೆಸರಲ್ಲಿ ಹೀಗೆ ನಿರ್ಬಂಧವಾಗಿ ಹ್ಮ್ ಬಂಧಿಸಿಡುವುದು ಸರಿಯಲ್ಲ. ಓಕೆ 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 ಯಾಕಂದ್ರೆ ಇಲ್ಲಿ ಒಂದು ಸಿನಿಮಾ ನೋಡ್ಬೇಕಾದ್ರೂ ಮಂಗಳೂರಿಗೆ ಹೋಗ್ತಾರೆ, ಹ್ಮ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಮಂಗಳೂರಿಗೆ ಹೋಗ್ತಾರೆ, ಹ್ಮ್ ಆಸ್ಪತ್ರೆಗೆ ಮಂಗಳೂರಿಗೆ ಹೋಗ್ತಾರೆ. ಕನ್ನಡದ ಸಿನಿಮಾ ಅದು ನೋಡ್ಬೇಕು, ಸ್ವಾಭಾವಿಕ ಮೊದಲಿಂದ ಬಂದಂತ ಒಂದು ಅಭ್ಯಾಸ. ಕನ್ನಡದ ಸಿನಿಮಾ ನೋಡಬೇಕಿದ್ರು ಕೂಡ ಮಂಗಳೂರಿಗೆ ಬರಬೇಕು, ಮಂಗಳೂರಿಗೆ ಬರ್ಬೇಕು ಅಂತ ಇಲ್ಲಿಗೆ ಹೋಗುದು. ಹ್ಮ್ 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 ಸೊ ನೀವು ಹೇಳಿದಾಗೆ ಗಡಿನಾಡಿನಲ್ಲಿರುವ ಕಾಸರಗೋಡಿನಲ್ಲಿರುವ ಮಂದಿ ಕನ್ನಡಿಗರು ಕನ್ನಡ ಸಿನಿಮಾ ನೋಡೋ ಸಲುವಾಗಿ ಮಂಗಳೂರಿಗೆ ಬರ್ತಾರೆ. ನಾವೆಲ್ಲ ಮಂಗಳೂರಿಗೆ ಬಂದೆ ಸಿನಿಮಾ ನೋಡುದು ಸರ್. ಹ್ಮ್ 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 ಇಲ್ಲಿ ನೋಡ್ಲಿಕ್ಕೆ ನಮಗೆ ಇಲ್ಲಿ ಟಾಕೀಸ್ ಇಲ್ಲಲ್ಲ, ಇಲ್ಲಿ ಬಂದ್ರೆ ಮಲಯಾಳ ಸಿನಿಮಾ ಅಲ್ಲ, ಕನ್ನಡ ಬರಲ್ಲ. ಹೌದು ಹೌದು ಮೊದಲಿತ್ತು, ಈಗ ಮೊದಲು ಟಾಕೀಸ್ ಇಲ್ಲಲ್ಲ. ಖಂಡಿತ 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 ನಾವು ಮಂಗಳೂರಿಗೆ ಬಂದು ಯಾವ್ದಾದ್ರು ಇದರಲ್ಲಿ ನಿಂತು ಸಿನಿಮಾ ನೋಡಿ ಬರುವುದು ಈಚೆ. ಹ್ಮ್ 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 ಸೊ ಎಸ್ ಇದು ಎಲ್ಲ ನಿರ್ಬಂಧ ಮಾಡಿಬಿಟ್ರು. ಈಗ ಎಲ್ಲದಕ್ಕೂ ನಿರ್ಬಂಧ ಮಾಡಿದ್ರು. ಈಗ ಏನೇ ಈಗ ತಕ್ಕ ಮಟ್ಟಿಗೆ ನಿಮಗೆ ಬಹುಶಃ ಒಂದು ಸಣ್ಣ ಮಟ್ಟಿಗೆ ಒಂದು ರಿಲೀಫ್ ಅಂತ ಅನಿಸುದಿಲ್ವಾ? ಈಗ ನಿನ್ನೆ ದಿವಸದ ಕೋರ್ಟ್ನ ಬಹುಶಃ ಎಲ್ಲೋ ಇನ್ನು ಸದ್ಯದಲ್ಲೇ ಏನಾದ್ರೂ ಒಂದು ಇತ್ಯರ್ಥ ಆಗಬಹುದು, ಆತ್ಮವಿಶ್ವಾಸ ಇದೆ. ಹ್ಮ್ 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 ಸೊ ಅದರಲ್ಲಿ ಕರ್ನಾಟಕ ಸರ್ಕಾರ ಒಂದು ಪಾಸಿಟಿವ್ ಆಗಿ ತೀರ್ಮಾನ ತಗೊಳ್ಬೇಕು ಸರ್. ಹ್ಮ್ 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 ನಿಮ್ಮ ಪತ್ರಿಕೆಯವರು ಅದಕ್ಕೆ ಬೇಕಾದಂತ ಒಂದು ಸಹಾಯ ಮಾಡ್ಬೇಕು. ಖಂಡಿತ 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 ಜಯಾನಂದ್ ಅವರೇ, ಖಂಡಿತ. ಈಗ ಎಸ್ ಮೊನ್ನೆ ದಿವಸ ಮುಖ್ಯಮಂತ್ರಿಯವರು ಕೂಡ ಏನೋ ಮಂಗಳೂರು ಉಡುಪಿ ಪ್ರವಾಸದಲ್ಲಿದ್ದರು. ಕರ್ನಾಟಕದ ಮುಖ್ಯಮಂತ್ರಿಯವರು ಅವರು ಕೂಡ ಏನೋ ತಲಪಾಡಿ ಗೇಟಿಗೆ ಬಂದು ಯಾವ ರೀತಿ ಗೇಟ್ ಹಾಕಿದ್ದಾರೆ ಅಂತ ನೋಡಿಕೊಂಡು ಹೋಗೋ ಒಂದು ಕಾರ್ಯಸೂಚಿ ಕೂಡ ಅವರ ಪ್ರವಾಸ ಪಟ್ಟಿಯಲ್ಲಿ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ತಲಪಾಡಿ ಬರುವಂತ ಏನೋ ಆ ಒಂದು ಭೇಟಿಯನ್ನು ರದ್ದು ಮಾಡಿದ್ರು. ಬಹುಶಃ ಎಲ್ಲೋ ಗಡಿನಾಡಲ್ಲಿರುವ ಕನ್ನಡಿಗರಿಗೆ ಯಾವ ರೀತಿ ಮುಖ ತೋರಿಸುವುದು ಅಂತ ಅವರಿಗೆ ಕೂಡ ಭಯ ಕಾಡಿತೋ ಏನೋ. ಅಲ್ಲ ಸರ್, ಚುನಾವಣಾ ಸಂದರ್ಭದಲ್ಲಿ ಕರ್ನಾಟಕದಿಂದ ಬಂದಂತ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರೂ ಇಲ್ಲಿ ಹೇಳ್ತಾರೆ, ಕಾಸರಗೋಡ್ನವ್ರು ನಮ್ಮ ಸಹೋದರರು, ಕನ್ನಡಿಗರು, ನೀವು ನಮ್ಮವರು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅವರು ಅದನ್ನ ಹೇಳುದಿಲ್ಲ ಸರ್, ನಾವು ಪರಕೀಯರಾಗಿ ಬಿಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಅದನ್ನು ಹೇಳೋದಿಲ್ಲ, ಚುನಾವಣೆ ಸಂದರ್ಭದಲ್ಲಿ ಬಂದು ನಿಮ್ಮ ಹತ್ರ ಹೇಳ್ತಾರೆ ಕಾಸರಗೋಡು ಕನ್ನಡಿಗರು ನಮ್ಮ ಸಹೋದರರು ಅಂತ. ಹೌದು, ಈಗ ಹೇಳೋದಿಲ್ಲ, ಈಗ ಹೇಳುದಿಲ್ಲ ಸರ್, ನಾವೀಗ ಪರಕೀಯರು, ಈಗ ಪರಕೀಯರಾಗಿದ್ದೀರಿ. ಎಸ್ ಎಸ್ ನೋಡುವ, ಅಂತಿಮವಾಗಿ ಕೋರ್ಟ್ ಏನಾದರೂ ಒಂದು ಪಾಸಿಟಿವ್ ಆದಂಥ ನಿರ್ಧಾರಕ್ಕೆ ಬಂದೇ ಬರುತ್ತೆ. ಯಾಕಂದರೆ ಎಲ್ಲ ಸಂದರ್ಭದಲ್ಲೂ ಮಾನವೀಯ ಮೌಲ್ಯ, ಮಾನವ ಹಕ್ಕುಗಳ ಉಲ್ಲಂಘನೆ ಸಾಧ್ಯ ಇಲ್ಲ. ಅದಕ್ಕೆಲ್ಲದಕ್ಕೊಂದು ಲಿಮಿಟ್ ಇದೆ ಅಲ್ವಾ? ಹೌದು ಸರ್. ಎಸ್ 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 ಜಯಾನಂದ್ ಅವರೇ, ಧನ್ಯವಾದಗಳು.